ಇತಿಹಾಸ ಪ್ರಸಿದ್ಧ ಮಂಗಳೂರಿನ ಕದ್ರಿ ಶ್ರೀ ಮಂಜುನಾಥ ದೇವಸ್ಥಾನದ ಹುಂಡಿ ಎಣಿಕೆ ವೇಳೆ ದೇವಳ ಸಮಿತಿ ಸದಸ್ಯೆ ನಿವೇದಿತಾ ಎನ್ ಶೆಟ್ಟಿ ಕಳ್ಳತನ ಮಾಡಿದ್ದಾರೆ ಎಂಬ ಪ್ರಕರಣದ ತನಿಖೆಯನ್ನು ಜಿಲ್ಲಾಧಿಕಾರಿ ನೇಮಿಸಿದ ತನಿಖಾ ತಂಡ ನಡೆಸಿದೆ. ಪ್ರಕರಣ ಸಾಬೀತಾಗದೇ ಇದ್ದುದರಿಂದ ತೆರೆ ಎಳೆಯಲಾಗಿದೆ ಅಂತ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಡಾಕ್ಟರ್ ಎ.ಜೆ. ಶೆಟ್ಟಿ ಹೇಳಿದ್ದಾರೆ. ಈ ಬಗ್ಗೆ ಕದ್ರಿ ದೇವಳದ ಪ್ರಾಂಗಣದಲ್ಲಿ ನಡೆದ ಸಾರ್ವಜನಿಕ ಸಭೆಯಲ್ಲಿ ಅವರು ಮಾತನಾಡಿದ್ದಾರೆ. ಆರೋಪದ ಸತ್ಯಾಸತ್ಯತೆ ಹೊರಬರಲಿ ಎಂಬ ಉದ್ದೇಶದಿಂದ ತನಿಖೆ ನಡೆಸಲು ಜಿಲ್ಲಾಧಿಕಾರಿಗೆ ಪ್ರಸ್ತಾವನೆ ಸಲ್ಲಿಸಲು ಸಮಿತಿ ಸಭೆಯಲ್ಲಿ ಸರ್ವಾನುಮತದ ನಿರ್ಧಾರವನ್ನು ಕೈಗೊಳ್ಳಲಾಗಿತ್ತು. ಅದೇ ರೀತಿ ಈ ತಂಡ ಏಪ್ರಿಲ್ 21ರಂದು ದೇವಳಕ್ಕೆ ಬಂದಾಗ ದೂರುದಾರ ತೇಜ್ಪಾಲ ಸುವರ್ಣ ವಿಚಾರಣೆಗೆ ಹಾಜರಾಗಿಲ್ಲ. ಆದ್ದರಿಂದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರು 8 ಸದಸ್ಯರು ಸಾರ್ವಜನಿಕರ ಹೇಳಿಕೆಯನ್ನು ಪಡೆಯಲಾಗಿದೆ. ಸಿಸಿಟಿವಿ ದೃಶ್ಯಾವಳಿಯಲ್ಲಿ ಹುಂಡಿ ಹಣ ಎಗರಿಸಿರುವುದನ್ನು ಪುಷ್ಟೀಕರಿಸಲು ಸಾಧ್ಯವಾಗದೆ ಹಣ ಕಳ್ಳತನ ಸಾಬೀತಾಗಿಲ್ಲ. ಅವರಿಂದ ಸಾಕ್ಷಿ ಹಾಗೂ ದಾಖಲೆಗಳನ್ನು ಸ್ವೀಕರಿಸಲು ಸಾಧ್ಯವಾಗಿಲ್ಲ ಎಂಬ ತೀರ್ಮಾನಕ್ಕೆ ಬಂದಿದ್ದು, ದೇವಳದಲ್ಲಿ ಇಂತಹ ಗೊಂದಲಗಳಿಗೆ ಆಸ್ಪದ ಕೊಡದಂತೆ ಸಮುಚಿತ ರೀತಿಯಲ್ಲಿ ಕಾರ್ಯನಿರ್ವಹಿಸಲು ನಿರ್ದೇಶನವನ್ನು ನೀಡಲಾಗಿದೆ ಅಂತ ಹೇಳಿದ್ದಾರೆ. ಇದೇ ವೇಳೆ ಹಲವು ದೇವಳದ ಭಕ್ತಾದಿಗಳು ಆಡಳಿತ ಸಮಿತಿ ಸದಸ್ಯರನ್ನ ತರಾಟೆಗೆ ತೆಗೆದುಕೊಂಡ ಪ್ರಸಂಗವೂ ನಡೆದಿದೆ ಮತ್ತು ಭವಿಷ್ಯದಲ್ಲಿ ಈ ವಿದ್ಯಮಾನಗಳು ಪುನರಾವರ್ತನೆಯಾಗದಂತೆ ಒತ್ತಾಯಿಸಿದ್ದಾರೆ. ಪ್ರಧಾನ ಅರ್ಚಕ ರಾಘವೇಂದ್ರ ಅಡಿಗ, ದೇವಸ್ಥಾನ ಸಮಿತಿ ಸದಸ್ಯರಾದ ಕೆ. ದೇವದಾಸಕುಮಾರ್, ನಿವೇದಿತಾ ಎನ್ ಶೆಟ್ಟಿ, ನಾರಾಯಣ ಕೋಟ್ಯಾನ್, ಪ್ರಭಾರ ಆಡಳಿತಾಧಿಕಾರಿ ಜಗದೀಶ್ ಈ ಸಂದರ್ಭ ಉಪಸ್ಥಿತರಿದ್ದರು. ಆ ಕ್ಲಿಪ್ಪಿಂಗ್ ಅನ್ನು ನಾನು ಹೇಳುದು ನಿವೇದಿತಕ್ಕನ ಮೇಲೆ ನನಗೆ ವೈಯಕ್ತಿಕ ಹಾಗೆ ಇಲ್ಲ. ಅವರೊಟ್ಟಿಗೆ ನಾನು ಇದ್ದವಳು, ಅವರು ನನ್ನ ಗುರುಗಳಾಗಿ ಇದ್ದವರು. ಯಾರಾದ್ರೂ ಒಂದು ಆರೋಪ ಮಾಡಿದ್ರೆ ಆ ಆರೋಪ ಸರಿಯಾ ತಪ್ಪ ಅಂತ ತೋರಿಸಿಕೊಡ್ಬೇಕು. ಇಲ್ಲಿ ಶಿವನ ಸಾನ್ನಿಧ್ಯದಲ್ಲಿ ಈ ಒಂದು ಆಪಾದನೆ ಬರುವಾಗ ನಾವು ದೇವರ ಸಾನ್ನಿಧ್ಯದಲ್ಲಿ ಆಪಾದನೆ ಆಗುವುದು ತಪ್ಪ ಸರಿಯಾ ಅಂತ ನೋಡ್ಬೇಕು. ಶಿವನ ಮುಂದೆ ಡ್ರಾಮಾ ಬೇಡ. ನಾನು ಹೇಳೋದು, ಪಾಪದವರು ದೇವಸ್ಥಾನಕ್ಕೆ, ಶಿವನ ದೇವಸ್ಥಾನಕ್ಕೆ ಬಂದ್ರೆ ₹1 ಕೆಳಗೆ ಇದ್ರು ಆ ತಾಯಿ ಹೋಗಿ ಕೊಂಡೋಗುದು, ಅದನ್ನು ಡಬ್ಬಕ್ಕೆ ಹಾಕುದು. ನಾನು ಆ ಕ್ಲಿಪ್ಪಿಂಗ್ ಉಂಟು, ಸಾರ್ವಜನಿಕವಾಗಿ ಆ ಕ್ಲಿಪ್ಪಿಂಗ್ ಅನ್ನು ತೋರಿಸಿ, ನಿಮ್ಮ ಹತ್ರ ಉಂಟು, ಸರಿಯಾ ತಪ್ಪಂತ ಎಲ್ಲ ವಿಮರ್ಶೆ ಮಾಡ್ತೇವೆ. 4 ಜನ ಅಧಿಕಾರಿಗಳು ಬಂದು ರಿಪೋರ್ಟ್ ಕೊಡ್ಲಿಕ್ಕೆ ಅವರ ಮನೆಯಲ್ಲ ಅದು. ಟ್ರಸ್ಟ್ ಸಿಲೆಕ್ಷನ್ ಮಾಡುವಾಗ, ಸಾರ್ವಜನಿಕರದಾದ ಕಾರಣ ಟ್ರಸ್ಟ್ ಸಿಲೆಕ್ಷನ್ ಮಾಡುವಾಗ ಒಳ್ಳೆಯ ವ್ಯಕ್ತಿಗಳನ್ನು ಸಿಲೆಕ್ಟ್ ಮಾಡಿ. ನಮಗೆ ಅಲ್ಲಿ ಕದಿಯುವವರು ಬೇಡ, ಸುಮ್ನೆ ವಿಡಿಯೋ ರೆಕಾರ್ಡ್ ಮಾಡಿ ಅಪವಾದ ಹೊರಿಸುವವರು ಬೇಡ. ಇಲ್ಲಿ ಅವರು ತೆಗೆದಿದ್ದಾರೆ ಅಂತ ಹೇಳ್ತಿಲ್ಲ. ಕಳ್ಳತನ ಮಾಡುವವರು ಟ್ರಸ್ಟಿಗೆ ನಮ್ದು ಬರಬಾರ್ದು, ದೇವರದು. ಪ್ಲಸ್ ಕಳ್ಳತನ ಮಾಡದೆ ಸುಮ್ನೆ ಅಪವಾದ ಹಾಕುವವರು ಕೂಡ ಟ್ರಸ್ಟಿಗೆ ಇರಬಾರ್ದು. ಯಾಕಂತೇಳಿ ನಾಳೆ ನಾವೀಗ ಉಳಿದವರ ಎದುರು ನಾವು ಶೇಮ್ ಆಗುವಾಗೆ ಆಗಿದೆ. ನಿಮ್ಮ ದೇವಸ್ಥಾನದಲ್ಲಿ ಈ ರೀತಿ ಆಗ್ತಿದೆ ಅಲ್ಲ. ನಮ್ಮ ಟ್ರಸ್ಟಿಯನ್ನು ಯಾರನ್ನಾಗಲಿ ಒಂದು ಅಪವಾದ ಸ್ಥಾನದಲ್ಲಿ ಇರಲಿಕ್ಕೆ ಸಾಧ್ಯವೇ ಆಗುವುದಿಲ್ಲ. ಆದ ಕಾರಣ ನಾವೊಂದು ಸಣ್ಣ ಇದು ಪ್ರೆಸ್ ರಿಪೋರ್ಟ್ ನಾವು ಕರ್ತೇವೆ. ಯಾಕಂದರೆ ಊರಿನವರಿಗೆ ಗೊತ್ತಾಗಬೇಕು, ಪರವೂರಿನವರಿಗೆ ಗೊತ್ತಾಗಬೇಕು, ಈ ಒಂದು ದೇವಸ್ಥಾನದಲ್ಲಿ ಇಂಥ ಒಂದು ಕಳ್ಳತನ ಆಗಿದೆ, ಇಂಥ ಒಂದು ಅಪವಾದ ಆಗಿದೆ ಎಂದು ಯಾರು ಎನಿಸಬಾರ್ದು. ಅದಕ್ಕಾಗಿ ನಾವು ಇಂಥ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಇನ್ನು ಮುಂದೆ ಯಾರು ಸಹ ಇದಕ್ಕೆ ಅಪವಾದ ಮಾಡಿಸಬಾರದು. ಒಳ್ಳೆಯ ದೇವಸ್ಥಾನ, ಒಳ್ಳೆಯ ಪ್ರಸಿದ್ಧ ದೇವಸ್ಥಾನ, ಒಳ್ಳೆ ಜನರಿಗೆ ಒಂದು ದೇವರನ್ನು ಆಶೀರ್ವಾದ ಕೊಡುವಂಥ ದೇವಸ್ಥಾನ. ಅಂಥ ದೇವಸ್ಥಾನದಲ್ಲಿ ಅಪವಾದ ಬರಬಾರ್ದು. ಎಲ್ಲರೂ ಒಂದೇ ರೀತಿಯಲ್ಲಿ ನಡೆದುಕೊಳ್ಬೇಕು. ಹಾಗೆ ಒಬ್ಬರನ್ನ ಅಪರಾಧ ಮಾಡಿದರೆ ಅದು ಒಳ್ಳೆ ಸಹ ಆಗೋದಿಲ್ಲ. ಇಲ್ಲಿ ನಾವು ಯಾವ ವಸ್ತುವನ್ನು ಕದಿಯಬಾರದು, ಅದು ಒಳ್ಳೆಯದಲ್ಲ. ಒಬ್ಬರಿಗೆ ಕಂಪ್ಲೇಂಟ್ ಮಾಡೋದು ಸಹ ಒಳ್ಳೆಯದಲ್ಲ. ಅದು ದೇವರದು ನೋಡ್ತಾರೆ. ಯಾಕಂದರೆ ಯಾರು ಅಂಥ ಕೆಲಸ ಮಾಡೋದಿಲ್ಲ. ಎಲ್ಲ ಊರಿನ ಜನರ ಹಣವನ್ನು ಯಾರಿಗೆ ಬೇಕು ಅದು ಅಂಥ ಕೆಲಸ ಯಾರು ಮಾಡೋದಿಲ್ಲ. ಅದು ಪ್ರೂಫ್ಸ್ ಆಗಿದೆ. ಆದ ಕಾರಣ ಇಂಥ ಒಂದು ಪತ್ರಿಕಾಗೋಷ್ಠಿ ಕರೆದಿದ್ದೇವೆ.